ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟ ಡಿ ಬಾಸ್ ಇದೀಗ ಬಾಕ್ಸ್ ಆಫೀಸ್ ಸುಲ್ತಾನ್. ಮೊದಲ ಚಿತ್ರದಲ್ಲೇ ಡ್ಯುಯಲ್ ಶೇಡ್ನಲ್ಲಿ ದಾಸ ಮತ್ತು ಪ್ರಜ್ವಲಾಗಿ ಮಿಂಚಿದ್ರು. ರಗಡ್ ಲುಕ್ನಲ್ಲಿ ದಾಸನಾಗಿ ಕಾಣಿಸಿಕೊಂಡ ಡಿ ಬಾಸ್ ಪಕ್ಕಾ ಲೋಕಲ್ ರೌಡಿಯಾಗಿ ಆರ್ಭಟಿಸಿದ್ರು. ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟವಾಯಿತು. ಇದಾದ ಬಳಿಕ ಕರಿಯ, ದಾಸ, ಶಾಸ್ತ್ರಿ, ಕಲಾಸಿಪಾಳ್ಯ ಸೇರಿದಂತೆ ಒಂದಿಷ್ಟು ಚಿತ್ರಗಳಲ್ಲಿ ಡಿ ಬಾಸ್ ಲಾಂಗ್ ಹಿಡಿದಿದ್ದಾರೆ. ಇದರ ಜೊತೆಗೆ ವಿಲನ್ ಆಗಿಯೂ ಆರ್ಭಟಿಸಿದ್ದಾರೆ. ಎಸ್, ಒಂದು ಸಿನಿಮಾದಲ್ಲಿ ಖಳನಾಯಕ ಅಂದರೆ ಕರುಣೆ ಇಲ್ಲದ ವ್ಯಕ್ತಿ, ಒಂದಿಷ್ಟು ಮಂದಿಯನ್ನು ಕಾಡುವಂತಹ ಪಾತ್ರ. ಪ್ರೇಕ್ಷಕರಿಗೆ ಆ ಪಾತ್ರಧಾರಿಯನ್ನು ನೋಡುವಾಗ ಕೋಪ ಬರುವಂತಿರಬೇಕು ಆ ಪಾತ್ರ. ಯಾವಾಗ ಅದು ಪ್ರೇಕ್ಷಕರ ಮನಸ್ಸು ಮುಟ್ಟುತ್ತೋ ಆ ನಟ ಆ ಪಾತ್ರದಲ್ಲಿ ಯಶಸ್ಸು ಕಂಡ ಎಂದರ್ಥ. ಇಂತಹ ಕ್ರೂರ ಪಾತ್ರದಲ್ಲಿ ಡಿ ಬಾಸ್ ಮಿಂಚಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಈ ರೀತಿಯ ಪಾತ್ರದಲ್ಲಿ ಡಿ ಬಾಸ್ ಮೊದಲು ಕಂಡಿದ್ದು ದರ್ಶನ್ ಸಿನಿಮಾದಲ್ಲಿ. ISI ಏಜೆಂಟ್ ಆಗಿ ಕಾಣಿಸಿಕೊಂಡಿರುವ ಡಿ ಬಾಸ್ ಮೊದಲಾರ್ಧದಲ್ಲಿ ತುಂಬಾನೇ ಮೃದು ಸ್ವಭಾವದ ವ್ಯಕ್ತಿಯಾಗಿ ಕಾಣಿಸಿಕೊಂಡ್ರೆ ದ್ವಿತೀಯಾರ್ಧದಲ್ಲಿ ಅಬ್ಬರಿಸಿ ಬೊಬ್ಬೆರೆಯುತ್ತಾರೆ. ಸಿನಿಮಾದಲ್ಲಿ ಸೃಜನ್ ಲೋಕೇಶ್ ನಾಯಕ ನಟನೋ ಅನ್ನೋ ಅನುಮಾನ ಮೂಡುವಂತೆ ಡಿ ಬಾಸ್ನ ಖಳನಾಯಕನ ಅಭಿನಯ ಚಿತ್ರದಲ್ಲಿದೆ. ಇದಾದ ಬಳಿಕ ಸ್ವಾಮಿ ಚಿತ್ರದಲ್ಲಿ 3 ಶೇಡ್ನಲ್ಲಿ ಡಿ ಬಾಸ್ ಕಾಣಿಸಿಕೊಂಡಿದ್ದಾರೆ. ಕಾಮನ್ ಮ್ಯಾನ್, ಪೊಲೀಸ್ ಹಾಗೆ ರೌಡಿಯಾಗಿ ಮಿಂಚಿದ್ದಾರೆ. ದಕ್ಷಿಣ ಕೊಡದೆ ಸ್ವಾಮಿ ಏನು ಕೆಲಸ ಮಾಡಲ್ಲ, ಆ ಮಟ್ಟದ ಮನಸ್ಸು ಕರಗದ ಪಾತ್ರದಲ್ಲಿ ಡಿ ಬಾಸ್ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಬಹುಮುಖ್ಯವಾಗಿ ತೂಗುದೀಪ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತೆರೆ ಕಂಡ ನವಗ್ರಹದಲ್ಲೂ ಡಿ ಬಾಸ್ ಖಳನಾಯಕನಾಗಿ ಮಿಂಚಿದ್ದಾರೆ. ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಂತೂ ಡಿ ಬಾಸ್ನ ಆ ರಗಡ್ ಲುಕ್, ಕರುಣೆ ಇಲ್ಲದ ಡೈಲಾಗ್ಗಳು, ಪಂಚಿಂಗ್ ಅತ್ಯದ್ಭುತ. ಒಬ್ಬ ಕಲಾವಿದ ಅಂದರೆ ಆತ ಎಂತಹ ಪಾತ್ರಕ್ಕೂ ಸೈ ಎನ್ನುವಂತಿರಬೇಕು. ಹೀರೋ ಆದ ಬಳಿಕ ಖಳನಾಯಕನಾಗಿ ಕಾಣಿಸಿಕೊಳ್ಳಲು ನಟರು ಇಷ್ಟಪಡಲ್ಲ. ಆದರೆ ದರ್ಶನ್ ಅವರಿಗೆ ಖಳನಾಯಕನಾಗಿ ಕಾಣಿಸಿಕೊಳ್ಳೋದಕ್ಕೆ ತುಂಬಾನೇ ಇಷ್ಟವಂತೆ. ಖಳನಾಯಕನಾಗಿ ಅವಾರ್ಡ್ ಪಡೆಯೋದೇ ಡಿ ಬಾಸ್ನ ಕನಸು. ಒಬ್ಬ ಟಾಪ್ ನಟ ಖಳನಾಯಕನಾಗಿ ಕಾಣಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂದರೆ ಪ್ರತಿಯೊಬ್ಬರು ಡಿ ಬಾಸ್ಗೆ ಶಾಬಾಷ್ ಅನ್ನಲೇಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.